ನಿರಂತರ ಸಂಪರ್ಕ ಇಲ್ಲದೇ ಇದ್ದರೂ ಕರ್ತವ್ಯ ದಕ್ಷತೆ ಹಾಗೂ ಪ್ರಾಮಾಣಿಕತೆಯಿಂದ ಗುರುತಿಸಿಕೊಂಡಿದ್ದ ಡಾಕ್ಟರ್ ಕೆ ಮಧುಕರ ಶೆಟ್ಟಿ ಹೃದಯಕ್ಕೆ ಅತ್ಯಂತ ಹತ್ತಿರವಾಗಿದ್ದವರು. ಶಬ್ದಗಳಿಂದ ಅವರಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸಲು ಸಾಧ್ಯವಿಲ್ಲ. ದೇಶದ ಪೊಲೀಸ್ ವ್ಯವಸ್ಥೆಯ ಅತ್ಯಂತ ಹೊಳೆಯುವ ನಕ್ಷತ್ರ ಅವರಾಗಿದ್ದರು ಎಂದು ರಾಜ್ಯದ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಹಾಗೂ ಮಹಾನಿರೀಕ್ಷಕ ಅಜಯ್ ಕುಮಾರ್ ಸಿಂಗ್ ಹೇಳಿದರು. ಕುಂದಾಪುರ ಸಮೀಪದ ಅಂಕದಕಟ್ಟೆಯ ಸಹನಾ ಕನ್ವೆನ್ಷನಲ್ ಸೆಂಟರ್ನಲ್ಲಿ ನಡೆದ ಡಾಕ್ಟರ್ ಕೆ ಮಧುಕರ ಶೆಟ್ಟಿಯವರ ಪ್ರಾರ್ಥನಾ ಸಭೆಯಲ್ಲಿ ಮಾತನಾಡಿದರು. ಮಧುಕರ ಶೆಟ್ಟಿಯವರ ನಿರ್ಗಮನದಿಂದ ನನಗಂತೂ ಕೆಲವು ವೈಯಕ್ತಿಕವಾಗಿ ನನಗಂತಲೇ ಇಲ್ಲ, ನನ್ನನ್ನು ಬಲ್ಲ ಅನೇಕ ಜನರಿಗೆ ಅನೇಕ ಪದಗಳ ಅರ್ಥ ಸಾಕ್ಷಾತ್ಕಾರ ಆಯಿತು. ಒಂದು ದಿಗ್ಭ್ರಮೆ ಅನ್ನೋ ಪದವನ್ನು ನಾವು ಬಳಸ್ತಾ ಇದ್ವಿ. ಆ ದಿಗ್ಭ್ರಮೆ ಅಂದರೆ ಏನು ಅನ್ನೋದು ನನಗೆ ವೇದ್ಯ ಆಯಿತು. ಇನ್ನೊಂದು ಸಂಕಟ, ಮನುಷ್ಯನನ್ನು ಸಂಕಟ ಯಾವ ಥರ ಹಿಂಡಿ ಇಟ್ಟೆ ಮಾಡುತ್ತೆ ಅನ್ನೋದಕ್ಕೆ ಕೇವಲ ನನ್ನೊಬ್ಬನ ಅನುಭವ ಅಲ್ಲ, ಮಧುಕರ ಶೆಟ್ಟಿಯವರ ಸಂಪರ್ಕಕ್ಕೂ ಬಾರದ ಕೇವಲ ಅವರ ವೃತ್ತಿ ಜೀವನದ ಹಲವಾರು ಕಥೆಗಳನ್ನು ಕೇಳಿದ ಅನೇಕ ಯುವಜನರು ಫೋನ್ ಮಾಡ್ತಾ ತಮ್ಮ ಸಂಕಟಗಳನ್ನ ಹೇಳ್ಕೊಡ್ತಾರೆ. ಸಭೆಯಲ್ಲಿ ಮಾತನಾಡಿದ ಹಿರಿಯ ಪತ್ರಕರ್ತ ಹಾಗೂ ಚಿಂತಕ ಅಮೀನ್ ಮಟ್ಟು ಅವರು, ವೈದ್ಯಕೀಯ ವಿಜ್ಞಾನದ ಬಗ್ಗೆ ಹೆಚ್ಚಿನ ಜ್ಞಾನವನ್ನ ಹೊಂದಿದ ಡಾಕ್ಟರ್ ಕೆ ಮಧುಕರ ಶೆಟ್ಟಿಯವರ ಸಾವು ಒಂದಷ್ಟು ನಿಗೂಢತೆಯನ್ನ ಉಳಿಸಿದ ಹಾಗೂ ಊಹಾಪೋಹಗಳು ಎತ್ತಿದ. ಇಲ್ಲಿ ವಿವಾದ ಮಾಡುವ ಉದ್ದೇಶ ನನಗಿಲ್ಲ, ಆದರೆ ಸಾವಿನ ನಿಜ ಕಾರಣ ತಿಳಿದುಕೊಳ್ಳಬೇಕು ಎನ್ನುವ ಕಾತರ ಎಲ್ಲರಿಗೂ ಇದೆ ಎಂದರು. ಅವರು ಯಾವುದೇ ಕಾರಣಕ್ಕಾಗಿ ತನ್ನ ದೈಹಿಕ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಿದವರಲ್ಲ. ಅಷ್ಟೊಂದು ನಾಲೆಜ್ ಇತ್ತು ಬದುಕನ್ನು, ತನ್ನ ದೇಹವನ್ನು ಅಷ್ಟೊಂದು ಪ್ರೀತಿಸ್ತಾ ಇತ್ತು. ಅಂಥವ್ರು ಅಷ್ಟು ನೆಗ್ಲಿಜೆಂಟ್ ಆಗಲಿಕ್ಕೆ ಹೇಗೆ ಸಾಧ್ಯ ಆಗಿದೆ ಪ್ರಶ್ನೆ ಇದೆ. ಇವತ್ತಿಗೂ H1 N1 ಈ ರೀತಿಯ ಪ್ರಚಾರಗಳು ಆಗ್ತಾ ಇದೆ. ಹಾರ್ಟ್ ಅಟ್ಯಾಕ್ ಅಂತ ಬರ್ತಾ ಇದೆ. ನಿಜವಾದ ಕಾರಣಗಳು ದೊಡ್ಡ ಮಿಸ್ಟ್ರಿ ಆಗಿದೆ. ನಾನು ಅದಕ್ಕೆ ಯಾವುದೇ ಮೋಟಿವನ್ನು ಎಟ್ರಿಬ್ಯೂಟ್ ಮಾಡ್ತಾ ಇಲ್ಲ. ಆದರೆ ನಾಳೆ ನಮಗೆ ಆಗಲೇ ಹೇಳಿದ್ರು ಅವ್ರ ಗೆಳೆಯ ಸಹೋದ್ಯೋಗಿ ಇದ್ದಾರೆ, ನಾವು ಇನ್ನೊಬ್ಬ ಗೆಳೆಯನನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ, ಇನ್ನೊಬ್ಬ ಪೊಲೀಸ್ ಆಫೀಸರನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಆದರೆ ಸಮ್ಮೇನಿಗೆ ಅವರೊಬ್ಬರೇ ತಂದೆ. ಆ ತಂದೆಯ ಜಾಗವನ್ನು ಈ ಪ್ರಪಂಚದ ಯಾವ ವ್ಯಕ್ತಿ ಕೂಡ ಯಾವ ಸಂಪತ್ತು ಕೂಡ ಫಿಲ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇದು ನಮಗೆ ಅರ್ಥ ಆಗುತ್ತೆ. ಸಮ್ಮೇನಿಗೆ ಕೂಡ ಉತ್ತರ ಬೇಕಾಗಬಹುದು ಅಂತ ಅನಿಸ್ತದೆ. ಇವತ್ತು ಮುಗ್ಧವಾಗಿ ಯಾಕೆ ಇವತ್ತಿನ ವಾಸ್ತವ ಒಪ್ಕೊಳ್ಬೋದು, ನಾಳೆ ಕೇಳ್ಬೋದು ನನ್ನ ತಂದೆಗೆ ಹಾಗೆ ಯಾಕೆ ಆಯಿತು ಅಂತ. ನಾವು ಅದಕ್ಕೆ ಉತ್ತರ ಕೊಡಬೇಕು. ಅವರ ತಾಯಿ ಮಾತ್ರ ಅಲ್ಲ, ಅವ್ರ ಜೊತೆಯಲ್ಲಿ ಇದ್ದವರು ನಾವು ಉತ್ತರ ಕೊಡಬೇಕು. ಸಭೆಯಲ್ಲಿ ಮಾತನಾಡಿದ ಪಶ್ಚಿಮ ವಲಯ ಪೊಲೀಸ್ ಮಹಾನಿರೀಕ್ಷಕ ಅರುಣ್ ಚಕ್ರವರ್ತಿ ಅವರು, ನಾವು ಸುರಕ್ಷಿತ ತಾಣಗಳನ್ನು ಸೇರಿದಾಗ ಸಂಬಂಧಗಳ ಸ್ವರೂಪ ಬದಲಾಗುತ್ತದೆ. ಆದರೆ ಇಂದು ಬದಲಾಗದ ವ್ಯಕ್ತಿತ್ವ ರೂಪಿಸಿಕೊಂಡಿದ್ದ ಮಧು ಪ್ರಾರಂಭದಲ್ಲಿ ಗೆಳೆಯನಾಗಿ ನಂತರ ಗುರುವಾಗಿ ಬದಲಾಗಿದ್ರು. ಪ್ರಚಾರತೆ ಬಯಸದ ಅವರಲ್ಲಿ ಹೊಸ ಯೋಜನೆಗಳಿದ್ದವು, ಸಾಮಾಜಿಕ ಚಿಂತನೆ ಹಾಗೂ ಮಾನವೀಯ ದೃಷ್ಟಿಕೋನಗಳಿದ್ದವು ಎಂದು ಭಾವುಕರಾದ್ರು. ಅದು ನಾವು 4 ತಲೆಮಾರಿಗೆ ಮುಂದೆ ಆಗುವಷ್ಟು ನಾವು ಹಂಚಬೇಕು. ನಾನು ಲೋಕಾಯುಕ್ತ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಸಾಹೇಬರು ಅದೇ ಸಂಸ್ಥೆಯಲ್ಲಿ ಕೆಲಸ ಮಾಡೋಕ್ಕೆ ಬಂದು ಆ ಟೈಮಲ್ಲಿ ಅವಕಾಶ ಸಿಕ್ತು ನನಗೆ ಅವ್ರ ಹತ್ರ ಕೆಲಸ ಮಾಡಲಿಕ್ಕೆ. ಕೆಳ ಹಂತದ ಅಧಿಕಾರಿಗಳ ಬಗ್ಗೆ ಅವ್ರಿಗಿದ್ದ ಒಂದು ಅವ್ರನ್ನ ನಡೆಸ್ಕೊತಾ ಇದ್ದ ರೀತಿ, ಅವರಿಂದ ಕೆಲಸ ತೆಗಿಸ್ತಾ ಇದ್ದ ರೀತಿ ಒಂದು ಕ್ಷಣನೂ ಮರೆಯೋಕ್ಕಾಗಲ್ಲ ನಮಗೆ. ಪ್ರತಿ ವರ್ಷ ಎಲ್ಲ ಸಿಬ್ಬಂದಿಗಳಿಗೆ ಪ್ರಶಂಸನಾ ಪತ್ರ ಕೊಟ್ಟು ನಗದು ಬಹುಮಾನ ಕೊಟ್ಟು ಉತ್ತೇಜಿಸ್ತಾ ಇದ್ರು. ಬೆಂಗಳೂರಿನ ಪೊಲೀಸ್ ಕಾನ್ಸ್ಟೇಬಲ್ ದಶರಥ್, ದಯಾನಂದ, ಹಿರಿಯ ಪತ್ರಕರ್ತ ಪುಟ್ಟಸ್ವಾಮಿ, ವಿಜ್ಞಾನಿ ಮುತ್ತುರಾಮನ್, ಅನಿವಾಸಿ ಭಾರತೀಯ ಜಿಜಿಲ್ ರಾಮಕೃಷ್ಣ, ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನ ಉಪನ್ಯಾಸಕರುಗಳಾದ ಮೌಲೇಶ್, ಪ್ರಮೋದ್ ಮುತಾಲಿಕ್, ಸುಬ್ಬರಾವ್, ಹಿರಿಯ IPS ಅಧಿಕಾರಿ ದೀಪಿಕಾ ಸೂರಿ, ADGP ರವೀಂದ್ರನಾಥ್, ಬೆಂಗಳೂರಿನ ಕಾಲೇಜು ಸಹಪಾಠಿ ತಾರಕೇಶ್ವರ್, ದೆಹಲಿಯ ಕಾಲೇಜು ಸಹಪಾಠಿ ಐವನ್ ಲೋಬೋ, ಹೆಚ್ಚುವರಿ SP ನಂದಿನಿ ನುಡಿ ನಮನ ಅರ್ಪಿಸಿದ್ರು. ಸುವರ್ಣ ಮಧುಕರ ಶೆಟ್ಟಿ
ಪುತ್ರಿ ಸಮ್ಯಾ ಮಧುಕರ್ ಶೆಟ್ಟಿ, ಹಿರಿಯ ಸಹೋದರ ಮುರಳೀಧರ್ ಶೆಟ್ಟಿ, ಶಾಸಕ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ, ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ, ಹೆಚ್ಚುವರಿ ಎಸ್ಪಿ ಕುಮಾರಚಂದ್ರ ಈ ವೇಳೆ ಹಾಜರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್ 24/7 ಕುಂದಾಪುರ.